ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವು ಮಾಡುವ. ಜ್ಞಾನೋಕ್ತಿಗಳು ಪುಸ್ತಕದಿಂದ ವಾಚನ 11ನೇ ಅಧ್ಯಾಯ ವಾಕ್ಯ 2. ಅಹಂಕಾರವಿದ್ದಲ್ಲಿ ಅವಮಾನ, ಸ್ವಾರ್ಥ ನಿಗ್ರಹವಿದ್ದಲ್ಲಿ ಸುಜ್ಞಾನ. ಅಹಂಕಾರವಿದ್ದಲ್ಲಿ ಅವಮಾನ, ಸ್ವಾರ್ಥ ನಿಗ್ರಹವಿದ್ದಲ್ಲಿ ಸುಜ್ಞಾನ. ಯಾವಾಗ ಮನುಷ್ಯನು ಅಹಂಕಾರದಿಂದ ಕೂಡಿರುತ್ತಾನೆ ಅಲ್ಲಿ ಮನುಷ್ಯನಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ. ಯಾಕಂತ ಹೇಳಿದ್ರೆ ಮನುಷ್ಯನ ಜೀವನದಲ್ಲಿ ಯಾವಾಗ ಈ ಅಹಂಕಾರ ತಲೆಗೆ ಏರುತ್ತದೋ ಆಗ ಏನಾಗ್ತದೆ ಅಂತ ಹೇಳಿದ್ರೆ ತಾನು ಏನು ಮಾಡ್ತೇನೆ ಎಂಬುದನ್ನು ಆತನಿಗೆ ತಿಳಿಯುವುದಿಲ್ಲ. ಅದಕ್ಕಾಗಿ ಏನು ಅಗತ್ಯ ಉಂಟೋ ಅದಕ್ಕಾಗಿ ಅದಕ್ಕಿಂತಲೂ ಮಿಗಿಲಾಗಿ ಮನುಷ್ಯನು ತೋರ್ಪಡಿಸುತ್ತಾನೆ. ಒಂದು ಉದಾಹರಣೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಇಸ್ರೇಲ್ ಜನರ ವಿರುದ್ಧ ಯುದ್ಧಕ್ಕೆ ಬಂದಂತಹ ಫಿಲಿಸ್ತೀಯ ದಾವಿದನು ಚಿಕ್ಕ ಹುಡುಗ, ದೇವರಾತನನ್ನು ಆಯ್ಕೆ ಮಾಡಿದ್ದನು. ಆದರೆ ಈ ಫಿಲಿಸ್ತೀಯನು ಗಟ್ಟಿಮುಟ್ಟಾದ ಮನುಷ್ಯ, ದೈತ್ಯಾಕಾರದ ಮನುಷ್ಯ. ಆತನು ಬರುವುದನ್ನು ನೋಡಿ ಜನರು ಹೆದರುತ್ತಿದ್ದರು. ಅಂತಹ ಮನುಷ್ಯನು ಬರುವಾಗ ಇಸ್ರಾಯೇಲ್ ಜನರೆಲ್ಲರೂ ಕೂಡ ಒಬ್ಬರಿಬ್ಬರಲ್ಲ ಅವರಿಗೆ ಹೆದರಿಕೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಈತನ ಮುಂದೆ ನಾವು ಹೇಗೆ ಹೋಗುವುದು ಎಂಬುದಾಗಿ, ಆತನನ್ನು ಹೇಗೆ ತಡೆಯುವುದು. ಗೊಲಿಯಾತ ದೈತ್ಯಾಕಾರದ ಮನುಷ್ಯ, ಸಾಮಾನ್ಯ ಮನುಷ್ಯರಿಗಿಂತ ಆತನ ಆ ಒಂದು ಗಾತ್ರ ಅತಿ ದೊಡ್ಡದಿತ್ತು ಅಂತ ಹೇಳಿದರೆ ನಾವು ಯೋಚನೆ ಮಾಡಬಹುದು. ಯಾವಾಗ ಗಾತ್ರದಲ್ಲಿ ಮನುಷ್ಯನು ದೊಡ್ಡವನಿರ್ತಾನೋ ಆತನು ಈ ಉಪಯೋಗ ಮಾಡುವಂತಹ ಅಸ್ತ್ರಗಳು ಕೂಡ ಅಷ್ಟೇ ಜಾಸ್ತಿ ಕಠಿಣವಾಗಿರ್ತವೆ. ಅದಕ್ಕಾಗಿ ಕ್ಷೀಣ ಮನುಷ್ಯರಿಗೆ ಬುದ್ಧಿವಂತ ಇದ್ದರೆ ಸರಿ, ಇಲ್ಲದಿದ್ದರೆ ಈ ಕಟ್ಟುಮಸ್ತಾದಂತಹ ಜನರ ಹತ್ರ ಹೋಗಿ ಯುದ್ಧ ಮಾಡಲಿಕ್ಕೆ ಅಷ್ಟು ಸುಲಭದ ಕೆಲಸವಲ್ಲ. ಆತನು ಬಂದು ಏನು ಮಾಡ್ತಿದ್ದಾನಂತ ಹೇಳಿದರೆ ಪ್ರತಿ ಸಲ ಬಂದು ಈ ಇಸ್ರೇಲ್ ಜನರನ್ನು ಯಾವಾಗಲೂ ಕೂಡ ಮೂದಲಿಸ್ತಿದ್ದನು, ತಮಾಷೆ ಮಾಡ್ತಿದ್ದನು. ಹೇಗೆಂತ ಹೇಳಿದರೆ ನಾಯಿ ಅಂತ ಹೇಳಿದರೆ ಕೀಳು ಮಟ್ಟದಲ್ಲಿ ಅವರನ್ನು ಹೀಯಾಳಿಸುತ್ತಿದ್ದನು. ಆತನ ಎದುರು ಹೋಗಲಿಕ್ಕೆ ಯಾರಿಗೆ ಕೂಡ ಧೈರ್ಯವಿದ್ದಿಲ್ಲ. ಅದಕ್ಕಾಗಿ ಆತನು ಪ್ರತಿ ದಿವಸ ಬಂದು ಇಸ್ರೇಲ್ ಜನರಿಗೆ ಆತನು ಹೀಯಾಳಿಸ್ತಾ ಇದ್ದನು. ಯಾರು ಕೂಡ ಧೈರ್ಯ ತಗೊಳ್ಳಿಲ್ಲ. ಅಂಥ ಸಮಯದಲ್ಲಿ ದೇವರು ಆಯ್ಕೆ ಮಾಡಿದಂಥ ದಾವಿದನು ಸೌಲ್ ಅರಸ ಆತನ ಹತ್ರ ಹೋಗಿ ಹೇಳ್ತಾನೆ, ನಾನು ಹೋಗ್ತೇನೆ ಅಂತ ಹೇಳಿಕೊಂಡು. ಅರಸನಿಗೆ ಕೂಡ ಸ್ವಲ್ಪ ಅಂಜಿಕೆ ಆಯಿತು. ಈ ಚಿಕ್ಕ ಬಾಲಕನು ಹೋಗಿ ಈ ದೈತ್ಯಾಕಾರದ ಮನುಷ್ಯನ ವಿರುದ್ಧ ಹೇಗೆ ಹೋಗಿ ಯುದ್ಧ ಮಾಡಿಯನು. ಆತನಿಗೆ ಬೇಕಾದಂಥ ರಕ್ಷಾ ಕವಚಗಳನ್ನು ಅರಸನು ಕೊಟ್ಟನು. ದಾವಿದನಿಗೆ ಬೇಕಾದಂತಹ ಈ ಪಾದರಕ್ಷೆಗಳನ್ನು, ಆಮೇಲೆ ಏನು ಆಯುಧ ಬೇಕು ಅದೆಲ್ಲವನ್ನು ಅರಸನು ಕೊಟ್ಟನು. ಯಾಕಂತ ಹೇಳಿದರೆ ಯುದ್ಧಕ್ಕೆ ಹೋಗುವಾಗ ಅದೆಲ್ಲ ಬೇಕಾದಂಥ ವಸ್ತುಗಳು. ಅದನ್ನು ಹಾಕಿಕೊಂಡು ಹೋಗುವಾಗ ದಾವಿದನಿಗೆ ನಡೆಯಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಆತನೊಬ್ಬ
ಈ ಕುರಿ ಮೇಯಿಸುವಂಥ ಕುರುಬ ಹುಡುಗ. ಅದಕ್ಕಾಗಿ ಈ ಎಲ್ಲ ಪಾದರಕ್ಷೆ ದಪ್ಪವಾದಂಥದ್ದು, ರಕ್ಷಾ ಕವಚ, ಇದನ್ನೆಲ್ಲ ಭಾರವನ್ನು ಹೊತ್ತುಕೊಂಡಕ್ಕೆ ಹೋಗಲಿಕ್ಕೆ ಆತನಿಗೆ ಆಗಲಿಲ್ಲ. ಅದೆಲ್ಲವನ್ನು ತೆಗೆದಿಡ್ತಾನೆ. ಮತ್ತು ತಾನು ಪ್ರತಿನಿತ್ಯ ಯಾವ ರೀತಿ ಬರಿಗಾಲಲ್ಲಿ ನಡೀತಿದ್ದನು ಆ ರೀತಿಯಲ್ಲಿ ಹೋಗ್ತಾನೆ. ಆತನಿಗೇನು ತಿಳಿದಿತ್ತಂತ ಹೇಳಿದರೆ, ಈ ಹಕ್ಕಿಗಳಿಗೆ ಹೊಡೆಯುವಂಥ, ಕಲ್ಲು ಹೊಡೆಯುವಂಥ ಒಂದು ಅಸ್ತ್ರ ಅವನ ಹತ್ರ ಇತ್ತು. ಅದಕ್ಕಾಗಿ ಅದು ಅವನಿಗೆ ತಿಳಿದಿತ್ತು. ಅದನ್ನು ಕೊಂಡು ಹೋಗ್ತಾನೆ ಯುದ್ಧಕ್ಕೆ. ಆತನ ವಿರುದ್ಧ ಯುದ್ಧ ಮಾಡುವಂಥ ಗೊಲಿಯಾತನಲ್ಲಿ ಏನಿತ್ತಂತ ಹೇಳಿದರೆ, ದೊಡ್ಡ ಖಡ್ಗ ಇತ್ತು, ಬರ್ಚಿ ಇತ್ತು. ಅದನ್ನು ಪ್ರಾಯಶಃ ಎತ್ತಲಿಕ್ಕೆ ಕೂಡ ದಾವಿದನಿಗೆ ಆಗುತ್ತಿರಲಿಲ್ಲ. ಯಾಕಂತ ಹೇಳಿದರೆ ಅವು ಭಾರವಾದವು. ಯಾಕಂತ ಹೇಳಿದರೆ ಆ ಫಿಲಿಸ್ತಿಯನು ಗೊಲಿಯಾತನು ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದನು. ಅದು ಆತನಿಗೆ ಮಾತ್ರ ಸಾಧ್ಯ. ಆತನಿಗೋಸ್ಕರ ಅಂತಲೇ ಮಾಡಿದ್ದಿರಬಹುದು. ಆಗ ಆತನು ದಾವಿದನ ನೋಡ್ತಾರೆ, ಮತ್ತೆ ಕೇಳ್ತಾನೆ, ನೀನು ಏನಂತ ತಿಳಿದಿದ್ಯಾ? ಯಾರ ಹತ್ರ ಯುದ್ಧ ಮಾಡಲಿಕ್ಕೆ ಬಂದಿದ್ದೀ ನೀನು? ಈ ನಿನ್ನ ಚಿಕ್ಕ ಚಾಟಿ ಮತ್ತೆ ಕಲ್ಲನ್ನು ಹಿಡಿದುಕೊಂಡು ಬಂದು ನೀನು ಯಾರ ಹತ್ರ ಯುದ್ಧ ಮಾಡಲಿಕ್ಕೆ ಬಂದಿದ್ಯಾ ಅಂತ ತಮಾಷೆ ಮಾಡ್ತಾನೆ. ಆತನಿಗೆ ಸರಿಯಾಗಿ ತಿಳಿದಿತ್ತು, ಈ ಬಾಲಕನು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಚಾಟಿ ಮತ್ತು ಚಿಕ್ಕ ಕಲ್ಲಿನಿಂದ ಏನು ಮಾಡಲಿಕ್ಕೆ ಸಾಧ್ಯ? ಆತನ ಹತ್ರ ಬೇರೆ ಏನಿಲ್ಲ, ರಕ್ಷಾ ಕವಚ ಕೂಡ ಇಲ್ಲ ಆತನ ಹತ್ರ. ನೋಡಿ ಪ್ರಿಯರೇ, ಎಷ್ಟೊಂದು ಗರ್ವ ಆತನಲ್ಲಿತ್ತು, ಎಷ್ಟೊಂದು ಅಹಂಕಾರ ಆ ಗೊಲಿಯಾತನಲ್ಲಿ ಇತ್ತು. ಮುಂದೆ ಬರುವಂಥ ಬಾಲಕನನ್ನು ಹೀಯಾಳಿಸಿದನು. ಆದರೆ ಆತನಲ್ಲಿ ಈ ಅಸ್ತ್ರಗಳು ಇಲ್ಲದಿದ್ದರೆ ಇನ್ನೊಂದು ದೊಡ್ಡ ಅಸ್ತ್ರ ಆತನಲ್ಲಿತ್ತು. ಅದೇನಂತ ಹೇಳಿದರೆ, ದೇವರ ಮೇಲೆ ನಂಬಿಕೆ ಆತನಲ್ಲಿತ್ತು. ದೇವರ ಅನುಗ್ರಹ, ಆಶೀರ್ವಾದ ಆತನ ಮೇಲಿತ್ತು. ಆ ಒಂದು ಚಿಕ್ಕ ಚಾಟಿ ಮತ್ತು ಕಲ್ಲಿನಿಂದ ದಾವಿದನು ಕಲ್ಲನ್ನು ಎಸೆಯುತ್ತಾನೆ. ಅದು ಹೋಗಿ ಈ ಗೊಲಿಯಾತನ ಹಣೆಗೆ ಹೋಗಿ ತಲುಪ್ತದೆ. ಮತ್ತೆ ಗೊಲಿಯಾತನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬೀಳ್ತಾನೆ. ಅಷ್ಟೊತ್ತಿಗೆ ಈ ದಾವಿದನು ಓಡಿ ಹೋಗಿ ಆ ಗೊಲಿಯಾತನನ್ನು ಶಿರಚ್ಛೇದನ ಮಾಡುತ್ತಾನೆ. ನೋಡಿ ಪ್ರಿಯರೇ, ಅಲ್ಲಿ ಇದ್ದದ್ದು ಕೇವಲ ಇಬ್ಬರು ಮಾತ್ರ ಅಲ್ಲ. ಈ ಫಿಲಿಸ್ತಿಯನು ಬರುವಾಗ ಆತನ ಹಿಂದೆ ತುಂಬ ಜನ ಬರುತ್ತಿದ್ದರು ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ಆತನು ಈ ಇಸ್ರಾಯೇಲ್ ಜನರನ್ನು ಹೀಯಾಳಿಸುತ್ತಿದ್ದನ್ನು ನೋಡಿ ಖುಷಿ ಪಡುವಂಥ ಜನರು ತುಂಬ ಇದ್ದರು. ಅದಕ್ಕೋಸ್ಕರನೇ ಅವರು ಬರುತ್ತಿದ್ದರು. ಎಲ್ಲರ ಮುಂದೆ ಆತನು ತನ್ನ ಪೌರುಷವನ್ನು ತೋರಿಸಿದ್ದನು. ನೀನೇನಂತ ತಿಳ್ಕೊಂಡಿದ್ಯಾ? ನಿನ್ನ ಚಾಟಿ ಮತ್ತು ಕಲ್ಲು ಹಿಡಿದುಕೊಂಡು ಬರಲಿಕ್ಕೆ ನಾನೇನು ನಾಯಿಯ ಅಂತ ಆತನು ಹೀಯಾಳಿಸಿದ್ದನು. ಆದರೆ ಈಗ ಏನಾಯಿತು ಅಂತ ಹೇಳಿದರೆ, ಆ ಅಹಂಕಾರದಲ್ಲಿದ್ದಂಥ ಮನುಷ್ಯ ಫಿಲಿಸ್ತಿಯನು ಗೊಲಿಯಾತನು, ಆತನು ಸತ್ತನು. ಎಂಥ ಒಂದು ಅವಮಾನ, ಎಂಥ ಒಂದು ಅವಮಾನ! ಅದು ಕೂಡ ಒಬ್ಬ ಚಿಕ್ಕ ಬಾಲಕನಿಂದ ಸಾಯಿಸಿಕೊಳ್ಳುವುದು ಅಂತ ಹೇಳಿದರೆ ಏನೊಂದು ಅವಮಾನ. ಹಲವು ಬಾರಿ ಹೀಗೇನೆ ಆಗ್ತದೆ. ಏನಂತ ಹೇಳಿದರೆ, ನಾವು ನಮ್ಮಷ್ಟಕ್ಕೆ ನಮ್ಮ ಬಗ್ಗೆನೇ ದೊಡ್ಡದಾಗಿ ಊಹಿಸ್ತೇವೆ, ಕಲ್ಪನೆ ಮಾಡುತ್ತೇವೆ, ಯೋಚನೆ ಮಾಡ್ತೇವೆ. ಆದರೆ ನಮಗೆ ತಿಳಿದಿಲ್ಲ ಏನಂತ ಹೇಳಿದರೆ ಅದು ಎಲ್ಲಿ ಹೋಗಿ ತಲುಪುತ್ತದೆ ಅಂತ ನಮಗೆ ತಿಳಿದಿಲ್ಲ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಮಾತನಾಡುವಾಗ ಕೂಡ ಹಾಗೇನೆ ನಾವೇನೋ ಈ ಬೇರೆ ಒಂದು ಗ್ರಹದಿಂದ ಬಂದ ಹಾಗೆ ಯೋಚನೆ ಮಾಡ್ತೇವೆ. ನನ್ನಲ್ಲಿ ಇಂಥ ಒಂದು ಐಶ್ವರ್ಯ ಉಂಟು, ಇಂಥ ಸಂಪನ್ಮೂಲಗಳಿವೆ, ಇಷ್ಟು ಜನ ನನ್ನ ಜೊತೆಗಿದ್ದಾರೆ, ಆಮೇಲೆ ನನಗೆ ಏನು ಕೂಡ ಕಮ್ಮಿ ಇಲ್ಲ, ನಾನು ಯಾರನ್ನು ಕೂಡ ಬಿಡುವುದಿಲ್ಲ, ಇಂಥೆಲ್ಲ ಪದಗಳನ್ನು ನಾವು ಉಪಯೋಗ ಮಾಡ್ತೇವೆ. ಆ ಸಮಯದಲ್ಲಿ ಇದನ್ನು ಮಾತನಾಡುವವರು ಒಂದು ಕೆಲಸ ಮಾಡಬೇಕು, ಚಿಕ್ಕ ಕೆಲಸ. ಅದೇನಂತ ಹೇಳಿದರೆ, ತಾನು ಉಸಿರಾಡುವಂಥ ಒಂದು ಪ್ರಕ್ರಿಯೆ ಮೇಲೆ ಆತನು ಒಂದು ಗಳಿಗೆ ಯೋಚನೆ ಮಾಡಿ ನೋಡಬೇಕು. ಇದೆಲ್ಲ ಉಂಟು, ಇಷ್ಟೆಲ್ಲ ನಾನು ಇದೆಲ್ಲವನ್ನು ಮಾಡ್ತೇನೆ, ಇಷ್ಟೆಲ್ಲ ಜನರು ನನ್ನ ಜೊತೆಗಿದ್ದಾರೆ, ನಾನು ಉಸಿರಾಡುವಂಥ ಗಾಳಿ, ಈ ಉಸಿರಾಟ ಒಂದು ಕ್ಷಣಕ್ಕೆ ನಿಂತು ಬಿಟ್ಟರೆ ಏನು ಉಂಟು ನನ್ನ ಹತ್ರ? ನಾನು ಮಣ್ಣಾಗಿ ಬಿಡುತ್ತೇನೆ, ನಾನು ಬೂದಿಯಾಗಿ ಬಿಡುತ್ತೇನೆ, ಅಷ್ಟೇ ಉಳಿಯುವುದು, ಬೇರೇನಿಲ್ಲ. ಅದಕ್ಕಾಗಿ ಈ ಒಂದು ಕೋಪ, ದರ್ಪ, ಗರ್ವ, ಅಹಂಕಾರ ಇದೆಲ್ಲ ಏನು ಮಾಡ್ತದೆ ಅಂತ ಹೇಳಿದರೆ ಕೊನೆಗೆ ನಮ್ಮನ್ನು ಅವಮಾನದ ಗುಂಡಿಗೆ ಹೋಗಿ ಅದು ತಲುಪಿಸ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಆದಷ್ಟರ ಮಟ್ಟಿಗೆ
ಆದಷ್ಟರ ಮಟ್ಟಿಗೆ ಈ ವಿನಮ್ರತೆಯ ಭಾವದಿಂದ ಇದ್ದರೆ ಅದು ಎಷ್ಟು ಒಳ್ಳೆಯದು. ಯಾಕಂತ ಹೇಳಿದ್ರೆ ತಗ್ಗಿ ನಡೆಯುವವನು ಯಾವಾಗಲೂ ದೇವರಿಗೆ ಪ್ರಿಯನಾಗುತ್ತಾನೆ. ದಾವೀದನು ದೊಡ್ಡ ಅರಸ, ಅನೇಕ ತಪ್ಪುಗಳನ್ನು ಮಾಡಿದ್ದನು, ಅನೇಕ ತಪ್ಪುಗಳನ್ನು, ಒಂದೆರಡಲ್ಲ. ಗೊಲಿಯತನನ್ನು ಖಂಡಿತವಾಗಿಯೂ ಆತನು ವಧೆ ಮಾಡಿದ್ದನು. ಮುಂದೆ ಅರಸನಾದ್ಮೇಲೆ ಅನೇಕ ತಪ್ಪುಗಳನ್ನು ಮಾಡಿದ್ದನು. ಆತನ ತಪ್ಪಿನಿಂದಾಗಿ ಹಲವರಿಗೆ ನಷ್ಟ ಕೂಡ ಆಗಿದೆ. ಆದರೆ ಪ್ರಿಯರೇ, ಈ ದಾವೀದನು ದೇವರಿಗೆ ಒಬ್ಬ ಪ್ರಿಯ ಅರಸ. ಆತನು ಆಳ್ವಿಕೆ ಮಾಡಿದ್ದು 40 ವರ್ಷಗಳ ಕಾಲ, ಒಂದು ದೇಶವನ್ನು ಕಟ್ಟಿದನು. ಇಷ್ಟು ತಪ್ಪು ಮಾಡಿದ ಮೇಲೆ ಯಾಕಾಗಿ ಆತನು ದೇವರಿಗೆ ಪ್ರಿಯನು? ಒಂದು ಗುಣ ಆತನಲ್ಲಿತ್ತು. ಆತನು ತಪ್ಪು ಮಾಡಿದಾಗ ಮತ್ತೆ ಆತನ ಗಮನಕ್ಕೆ ಅದು ಬಂದಾಗ ಏನು ಮಾಡ್ತಿದ್ದಾನಂತ ಹೇಳಿದ್ರೆ, ನೆಲದ ಮೇಲೆ ಬೀಳ್ತಿದ್ದನು. ನಾನು ತಪ್ಪು ಮಾಡಿದ್ದೇನೆ, ನನಗೆ ದೇವರ ಕ್ಷಮೆ ಬೇಕು ಅಂತ ಆತನು ದೇವರಲ್ಲಿ ಕ್ಷಮೆ ಬೇಡುತ್ತಿದ್ದನು. ಅದಕ್ಕಾಗಿ ಆತನು ಉನ್ನತ ಸ್ಥಾನಕ್ಕೇರಿದನು, ತಪ್ಪುಗಳನ್ನು ಮಾಡಿದನು. ಅದೇ ಹೊತ್ತಿಗೆ ದೇವರಿಗೆ ಪ್ರಿಯನು ಕೂಡ ಆಗಿದ್ದನು. ಯಾಕಂತ ಹೇಳಿದ್ರೆ ಆತನು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಿದ್ದನು. ಅದು ಮುಖ್ಯ. ಯಾವಾಗ ಮನುಷ್ಯನು ಜೀವನದಲ್ಲಿ ನಡೆದಂತಹ ತಪ್ಪುಗಳನ್ನು ತೋರಿಸುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಕ್ಷಮೆ ಯಾಚಿಸುವುದಿಲ್ಲ, ಆಗ ಅಲ್ಲಿಗೆ ಆ ಮನುಷ್ಯನ ಕತೆ ಮುಗಿದಂತೆ. ಯಾಕಂತ ಹೇಳಿದ್ರೆ ಆ ಮನುಷ್ಯನು ದೇವನಿಗೆ ಒಪ್ಪಿಗೆಯಾಗಲಾರ. ಯಾವಾಗ ಮನುಷ್ಯನು ದೇವನಿಗೆ ಒಪ್ಪಿಗೆ ಆಗುವುದಿಲ್ಲವೋ, ಎಷ್ಟು ಜನರಿಂದ ಕೂಡ ಹೊಗಳಿಕೆಯನ್ನು ಪಡೆದುಕೊಂಡ್ರೂ ಕೂಡ ಅಷ್ಟೇ. ನಾವು ಯಾರಿಂದ ಹೊಗಳಿಕೆಯನ್ನು ಪಡೆದುಕೊಳ್ಬೇಕಂತ ಹೇಳಿದ್ರೆ ದೇವರಿಂದ ಪಡೆದುಕೊಳ್ಬೇಕು. ಪವಿತ್ರ ಗ್ರಂಥದಲ್ಲಿ ಒಂದು ಘಟನೆ ಉಂಟು. ಆ ಮನುಷ್ಯನು ಶತಾಧಿಪತಿ ಅಂತ ಹೇಳಿದ್ರೆ ಒಬ್ಬ ಸೈನ್ಯದ ಅಧಿಕಾರಿ. ಆತನ ಸೇವಕನು ಕಾಯಿಲೆಯಲ್ಲಿ ಇದ್ದನು. ಈ ಸೇನಾಧಿಪತಿ ಆ ಸೇವಕನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಬೇಕಾಗಿರಲಿಲ್ಲ. ಯಾಕಂತ ಹೇಳಿದರೆ ಆತನು ಸೇವಕನು, ಬೇರೆ ಯಾರು ಕೂಡ ಆತನ ನೋಡಿಕೊಳ್ಬಹುದಿತ್ತು. ಆದರೆ ಈ ಶತಾಧಿಪತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಯೇಸು ಸ್ವಾಮಿಯ ಬಗ್ಗೆ ಕೇಳಿದ್ದನು. ಅವರು ಪ್ರವಚನ ನೀಡ್ತಾರೆ ಮತ್ತು ಅದ್ಭುತಗಳನ್ನು ಮಾಡ್ತಾರೆ, ಗುಣಪಡಿಸ್ತಾರೆ ಎಂಬುದಾಗಿ. ಅದಕ್ಕಾಗಿ ತನ್ನ ಜನರನ್ನು ಯೇಸು ಸ್ವಾಮಿ ಹತ್ರ ಕಳಿಸಿಕೊಂಡು ಏನು ಮಾಡ್ತಾನಂತ ಹೇಳಿದರೆ, ನನ್ನ ಸೇವಕನು ಕಾಯಿಲೆಯಲ್ಲಿದ್ದಾನೆ, ಆತನನ್ನು ಗುಣಪಡಿಸಿರಿ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಆತನ ಮನೆಗೆ ಹೊರಟು ಹೋಗ್ಲಿಕ್ಕೆ ಮುಂದೆ ನಡೆಯುತ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿದ್ದಂಥ ಜನರು ಕೂಡ ಹೇಳಿದರು, ಆತನೊಬ್ಬ ಒಳ್ಳೆಯ ಮನುಷ್ಯ, ನಮಗೆ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು. ಹೀಗೆ ಯೇಸು ಸ್ವಾಮಿ ಮುಂದೆ ನಡೆಯಬೇಕಾಗಿದ್ದರೆ ಈ ಶತಾಧಿಪತಿ ತಿಳಿದುಕೊಳ್ತಾನೆ, ಯೇಸು ಸ್ವಾಮಿ ತನ್ನ ಮನೆಗೆ ಬರ್ತಾರೆ ಅಂತ ಹೇಳಿಕೊಂಡು. ಆತನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ನೀವು ನನ್ನ ಮನೆಗೆ ಬರುವುದು ಬೇಡ. ಯಾಕೆ ಬೇಡ ಅಂತಾರೆ ಆತನು ಹೇಳ್ತಾನೆ, ನಾನು ಅಷ್ಟು ಯೋಗ್ಯನಲ್ಲ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯನಲ್ಲ. ನೋಡಿ ಪ್ರಿಯರೇ, ಈ ಶತಾಧಿಪತಿ ಆತನ ಹತ್ರ ಸೈನ್ಯ ಇತ್ತು, ಆತನ ಹತ್ರ ಅಧಿಕಾರ ಇತ್ತು. ಆತನು ಜನರ ಮೇಲೆ ಅಧಿಕಾರವನ್ನು ಚಲಾಯಿಸಬಹುದು, ಜನರನ್ನು ಹೆದರಿಸಬಹುದು. ಆದರೆ ಆ ಮೃದುವಾದ ಆ ಒಂದು ಮನೋಭಾವ ನೋಡಿ, ಸ್ವಾಮಿ ನೀವು ನನ್ನ ಮನೆಗೆ ಬರಲಿಕ್ಕೆ ನಾನು ಯೋಗ್ಯನಲ್ಲ, ನಾನು ಅಧಿಕಾರಿ, ನಾನು ಹೇಳಿದಾಗೆ ಜನ ಕೇಳ್ತಾರೆ, ಆದರೆ ನಾನು ಕೂಡ ಇನ್ನೊಬ್ಬ ಅಧಿಕಾರಿಯ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿ ಅಂತ ತಿಳಿದುಕೊಳ್ತಾರೆ, ಹೇಳ್ತಾನೆ ಆತನು. ಅದಕ್ಕಾಗಿ ನೀವು ಒಂದು ಮಾತನ್ನು ನುಡಿದರೆ ಸಾಕು, ನನ್ನ ಸೇವಕನು ಗುಣವಾಗುವನು ಅಂತ ಹೇಳಿಕೊಂಡು. ನೋಡಿ ಯಾವ ಒಂದು ರೀತಿಯ ಆ ಒಂದು ವಿನಮ್ರ ಮನೋಭಾವ, ದೈನ್ಯತೆ. ಯೇಸು ಸ್ವಾಮಿ ಮನುಷ್ಯನನ್ನು ನೋಡಲಿಲ್ಲ, ಆದರೆ ಆ ಮನುಷ್ಯನ ನಂಬಿಕೆಯನ್ನು ಯೇಸು ಸ್ವಾಮಿ ಮೆಚ್ಚಿಕೊಳ್ತಾರೆ. ಮತ್ತೆ ಹೇಳ್ತಾರೆ, ಇಷ್ಟೊಂದು ಅಗಾಧವಾದಂಥ ನಂಬಿಕೆ ನಾನು ಈ ಜನರಲ್ಲಿ, ಅಂದರೆ ತನ್ನ ಜನರಲ್ಲಿ ಕೂಡ ನೋಡಲಿಲ್ಲ ಅಂತ ಹೇಳ್ತಾರೆ. ಮತ್ತು ಆ ಸೇವಕನು ಗುಣಮುಖನಾಗ್ತಾನೆ, ನಾವು ಅದನ್ನು ನೋಡುತ್ತೇವೆ. ನಮಗೆ ಈ ನಯವಾದಂಥ ವಿನಯವಾದಂಥ ಗುಣಗಳು ನಮ್ಮ ಜೀವನದಲ್ಲಿ ಇದ್ದರೆ ತುಂಬ ಉಪಕಾರಕ್ಕೆ ಬರ್ತವೆ. ಆದರೆ ಯಾವಾಗ ನಮ್ಮಲ್ಲಿ
ಸಿಟ್ಟು, ಅಹಂಕಾರ, ಕೋಪ ಇರ್ತದೋ ನಾವು ಪಾತಾಳಕ್ಕೆ ಹೋಗಿ ತಲುಪ್ತೇವೆ. ಅದಕ್ಕಾಗಿ ನಾವು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು. ನಾವು ನೋಡ್ತೇವೆ ಈ ಸೈತಾನ ಲೂಸಿಫರ್, ಆತನ ಹೆಸರೇ ತಿಳಿಸ್ತದೆ. ಏನಂತ ಹೇಳಿದ್ರೆ, ಲೂಸಿಫರ್ ಅಂತ ಹೇಳಿದ್ರೆ ಬೆಳಕು ಅಂತ ಅರ್ಥ. ಸುಂದರವಾದಂಥ ದೇವತೆ. ಆದರೆ ಎಲ್ಲಿ ಹೋಗಿ ತಲುಪಿದನು? ಬೆಳಕಿನ ದೇವತೆ, ಸುಂದರವಾದಂಥ ದೇವತೆ ಕಪ್ಪಾಗಿ ಬಿಟ್ಟನು, ಪಾತಾಳಕ್ಕೆ ಹೋಗಿ ತಲುಪಿದನು. ಯಾಕೆಂತ ಹೇಳಿದ್ರೆ ಆತನ ಮನಸ್ಸಿನಲ್ಲಿ ಅಹಂಕಾರ ಹುಟ್ಟುಕೊಂಡಿತು. ಏನಂತ ಹೇಳಿದ್ರೆ, ನಾನು ಕೂಡ ಒಬ್ಬ ದೇವತೆ, ನಾನು ಯಾಕೆ ದೇವರಿಗೆ ವಿಧೇಯನಾಗಬೇಕು? ದೇವರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅದು ನನಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಆತನು ದೇವರ ವಿರುದ್ಧ ತಿರುಗಿ ಬಿದ್ದನು ಅಹಂಕಾರದಿಂದ. ಏನಾಯಿತು? ಇತರ ದೇವತೆಗಳು ಸೇರಿ ಆತನನ್ನು ತಳ್ಳಿಬಿಟ್ಟರು ಹೊರಕ್ಕೆ. ಎಲ್ಲಿ? ಪಾತಾಳಕ್ಕೆ. ಅದಕ್ಕಾಗಿ ಎಲ್ಲಿ ಅಹಂಕಾರ ಉಂಟು ಅಲ್ಲಿ ಮನುಷ್ಯನ ಅವನತಿ ಆದ ಹಾಗೇನೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುವ. ಕರ್ತರಾದ ದೇವರೇ, ನಮಗೆ ಈ ಜ್ಞಾನೋಕ್ತಿ ಪುಸ್ತಕದ ಮುಖಾಂತರ ನೀವು ನಮಗೆ ಉತ್ತಮ ಸಂದೇಶವನ್ನು ನೀಡಿದ್ದೀರಿ. ಎಲ್ಲಿ ಅಹಂಕಾರ ಉಂಟು ಅಲ್ಲಿ ಮನುಷ್ಯನು ಅವಮಾನವನ್ನು ಅನುಭವಿಸ್ತಾನೆ. ಎಲ್ಲಿ ಸ್ವಾರ್ಥ ನಿಗ್ರಹ ಆಗಿದೆ ಅಲ್ಲಿ ಸುಜ್ಞಾನ ಹುಟ್ಟಿಕೊಳ್ಳುತ್ತದೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ನಿಮ್ಮ ವಾಕ್ಯವನ್ನು ಓದಿ ಆಲಿಸಿ ನೆನೆಯಲಿಕ್ಕೆ ಬೇಕಾದಂಥ ಆಶೀರ್ವಾದವನ್ನು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಆರೋಗ್ಯದ ಭಾಗ್ಯ ಹಾಗೂ ಮನಸ್ಸಿನ ನೆಮ್ಮದಿ ಇದೆಲ್ಲವನ್ನು ಕೂಡ ಪ್ರತಿಯೊಬ್ಬ ವೀಕ್ಷಕರಿಗೆ ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.